ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ರಾಜಧರ್ಮವನ್ನು ಪಾಲಿಸದಿದ್ದರೆ ಪ್ರಶ್ನೆ ಮಾಡುವ ಹಕ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ದೇಶದ ನಾಗರಿಕರಿಗೂ ಇದೆ. ಉನ್ನಾವು ಅತ್ಯಾಚಾರ ಕೊಲೆ ಪ್ರಕರಣ, ಹಥ್ರಾಸ್ ಅತ್ಯಾಚಾರ ಕೊಲೆ ಪ್ರಕರಣ ಇತ್ಯಾದಿ ಪ್ರಕರಣಗಳು ದೇಶದ ಗಮನವನ್ನು ಸೆಳೆದಂತಹ ಪ್ರಕರಣಗಳಾಗಿವೆ. ಈ ಪ್ರಕರಣದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ನೇರ ಅಥವಾ ಪರೋಕ್ಷ ಪಾತ್ರವಿದೆ ಎಂದು ಕಾಂಗ್ರೆಸ್ ಮುಖಂಡ ಎಸ್ಸಿ ವಿನಯ್ ರಾಜ್ ಆರೋಪಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಿಥುನ್ ರೈ ಅವರು ಯಾವೊಂದು ಸಮಾಜವನ್ನ ಕೂಡ ಅವಹೇಳನ ಮಾಡಿದವರಲ್ಲ. ಸಂವಿಧಾನದ ಅಡಿಯಲ್ಲಿ ಕೊಟ್ಟ ಪ್ರಶ್ನೆ ಮಾಡಿದ ಹಕ್ಕಿನಡಿಯಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಬಿಜೆಪಿಯವರು ಸೌಹಾರ್ದತೆಯನ್ನ ಕೆಡುವ ಉದ್ದೇಶದಿಂದ ಅವರ ಹೇಳಿಕೆಯನ್ನ ತಿರುಚಿ ರಾಜಕೀಯ ಲಾಭ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ವಿಚಾರವಾಗಿದೆ ಎಂದು ಹೇಳಿದರು. ಸಾಮಾಜಿಕ ಕಾರ್ಯಕರ್ತನಾಗಿ, ಈ ಭಾರತದ ಪ್ರಜೆಯಾಗಿ, ಹಿಂದೂ ಧರ್ಮದ ಒಬ್ಬ ಸದಸ್ಯನಾಗಿ ಇವತ್ತು ನಮ್ಮ ಜಿಲ್ಲೆಯ ಮಿಥುನ್ ರೈ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರೆ ಅವರು ಪ್ರಶ್ನೆ ಮಾಡಿದ್ರಲ್ಲಿ ತಪ್ಪೇನು ಎನ್ನುವಂಥದ್ದನ್ನ ಇವತ್ತು ಬಿಜೆಪಿಗರು ಹೇಳಬೇಕು. ಬಿಜೆಪಿಯವರು ಈ ಒಂದು ಸಂತ್ರಸ್ತ ಕುಟುಂಬದ ಪರವಾಗಿ ಎಲ್ಲಾದ್ರೂ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಇವತ್ತು ಸಂಸದರು ನಳಿನ್ ಕುಮಾರ್ ಇರಬಹುದು, ಅಥವಾ ಇಷ್ಟು 7 ಮಂದಿ MLA-ಗಳಿರ್ಬೋದು, ಅಥವಾ ಬಿಜೆಪಿ ಪಕ್ಷದ ಅಧ್ಯಕ್ಷರು ಎಲ್ಲಾದ್ರೂ ಅವರು ಮಾತಾಡಿದಾರ? ಈ ಒಂದು ಸಂತ್ರಸ್ತಕ್ಕೆ ಅನ್ಯಾಯ ಆಗಿದೆ, ಒಂದು ಹಿಂದೂ ಮಹಿಳೆಗೆ ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ, ನಾಲಿಗೆಯನ್ನ ಕಟ್ಟು ಮಾಡಿದ್ದಾರೆ, ಬೆನ್ನು ಮೂಳೆ ಕಟ್ಟು ಮಾಡಿದ್ದಾರೆ, ಇದು ಅನ್ಯಾಯ, ಅವರಿಗೆ ನ್ಯಾಯ ಕೊಡಬೇಕು ಎನ್ನುವಂಥದ್ದನ್ನ ಎಲ್ಲಾದ್ರೂ ಒಂದು ಹೇಳಿಕೆಯನ್ನ ನೀವು ಹೇಳಿದ್ದೀರಾ? ಇಲ್ಲ. ಆದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡಿದಾಗ ನೀವು ಅದಕ್ಕೆ ಧರ್ಮದ ಬಣ್ಣವನ್ನ ಕೊಟ್ಟು ಒಂದು ಸಮಾಜವನ್ನ ಕೆರಳಿಸಿ ಸಮಾಜದ ಸೌಹಾರ್ದತೆಯನ್ನ ಕೆಡಿಸಲಿಕ್ಕೆ ಇವತ್ತು ಬಿಜೆಪಿ ಪಕ್ಷದವರು ಇಲ್ಲಿ ಕೋಮುಗಲಭೆ ಅಂತ ಇಂಥ ಒಂದು ಸಮಾಜದ ಸೌಹಾರ್ದತೆಯನ್ನ, ಒಂದು ಪ್ರೀತಿ ವಿಶ್ವಾಸವನ್ನ ಕೆಡಿಸಲಿಕ್ಕೆ ಇವತ್ತು ಅವರು ಒಂದು ಹುನ್ನಾರವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಪಂಚಾಯತ್ ಇಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ನೀವು ಈ ಕಾವಿಧಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಿ. ಈ ರೀತಿ ಮಾಡಬೇಡಿ. ಅವರಿಗೆ ಅವರದೇ ಆದಂತ ಗೌರವ ಇದೆ, ನಮಗೂ ಕೂಡ ಗೌರವ ಇದೆ. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಇದ್ದಾರೆ, ಅದರಿಂದ ಅವರನ್ನ ನಾವು ಪ್ರಶ್ನೆ ಮಾಡ್ತೇವೆ. ಮುಂದಿನ ದಿನದಲ್ಲಿ ಕೂಡ ಪ್ರಶ್ನೆ ನಾವು ಕೂಡ ಮಾಡ್ತೇವೆ. ಮಿಥುನ್ ರೈ ಅವರು ಕೂಡ ಒಂದು ಜವಾಬ್ದಾರಿಯುತ ನಾಗರಿಕನಾಗಿ, ಒಬ್ಬ ಮುಖಂಡನಾಗಿ, ಒಂದು ಪ್ರತಿಪಕ್ಷದ ನಾಯಕನಾಗಿ ಅವರು ಅದನ್ನ ಪ್ರಶ್ನೆ ಮಾಡಿಯೇ ಮಾಡ್ತಾರೆ ಎನ್ನುವಂಥದ್ದನ್ನ ನೇರವಾಗಿ ನಾನು ಬಿಜೆಪಿಗರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ